సొల్మెలు నమ్మకుడ్ల తొలు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಲೆಟ್ ಕುಡ್ಲದ ಶಾರದಾ ವಿದ್ಯಾಲಯಡು 24ನೇ ವರ್ಷದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಷ್ಟ್ರ ಬಾವುಟ ಏರಾದ ಚಾಲನೆ ಕೊರ್ನ ಮೇಯರ್ ದಿವಾಕರ್ ಪಾಂಡೇಶ್ವರ. ಬಂಗಾರಪದ್ದೆ ಕ್ಷೇತ್ರಡು ಮಲ್ಲ ಪುದರ್ಪಡೆಯಿನ ನವರತ್ನ ಜುವೆಲ್ಸ್ ಸಂಸ್ಥೆದ ನಿಲೆಟ್ ಕುಡ್ಲಡ್ ಮಾರಾಟ ಬೊಕ್ಕ ಪ್ರದರ್ಶನ ಮೇಳ ಉದಿಪನ. ಭಾರ್ಗವಿ ಬಿಲ್ಡರ್ಸ್ ಬೊಕ್ಕ ನಿರ್ಮಾಣ ಹೋಮ್ಸ್ ಜತೆ ಸೇರಿಗೆಡು ಕುಡ್ಲಡ್ ಕೈಲಾಸ್ ವಸತಿ ಸಮುಚ್ಚಯ ಫೆಬ್ರವರಿ 14 ಕಟ್ವಣ ಕಟ್ಟರೆ ಭೂಮಿ ಪೂಜೆ ಗುರುದತ್ ಶಣೈ. ತುಳುನಾಡ ಭೂತಾರಾಧನೆ ಕೊಯ್ಕುಡೆ ಶ್ರೀ ಹರಿಪಾದೆ ಜಾರಂದಾಯ ದೈವಸ್ಥಾನದ ವರ್ಷಾದಿ ಜಾತ್ರೆಡು ಜಾರಂದಾಯ ಬೊಕ್ಕ ಬಂಟನೇಮ. ವಾರ್ತೆದ ವಿವರ. ಕುಡ್ಲದ ಶಾರದಾ ವಿದ್ಯಾಲಯಡು ದಕ್ಷಿಣ ಕನ್ನಡ ಜಿಲ್ಲಾ 24ನೇ ವರ್ಷದ ಸಮ್ಮೇಳನ ಒಟ್ಟು 3 ದಿನ ನಡೆತಂದುಂಡು. ಯಕ್ಷಗಾನ ಅರ್ಥಧಾರರು ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯರ್ನ ಗುರು ಕಾರ್ಮಿಡ್ ನಡೆತಂದು ಪುನಃ ಸಮ್ಮೇಳನಡು ಶುಕ್ರವಾರ ಕಾಂಡೆ ಮೇಯರ್ ದಿವಾಕರ್ ಪಾಂಡೇಶ್ವರ ರಾಷ್ಟ್ರ ಬಾವುಟ ಏರಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಲೆಟ್ 24ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸರ್ತಿ ಕುಡ್ಲಡ್ 8ನೇ ಮಲ್ತದು 3 ದಿನ ನಡೆತೊಂದುಂಡು. ಕುಡ್ಲ ಪೇಂಟಿದ ಶಾರದಾ ವಿದ್ಯಾಲಯಡು ಯಕ್ಷಗಾನ ವಿದ್ವಾಂಸರು ತಾಳಮದ್ದೊಲಿ ಅರ್ಥದಾರ್ ನಿವೃತ್ತ ಕಾಲೇಜು ಪ್ರಿನ್ಸಿಪಾಲರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯರಣ ಗುರುಕಾರ್ಮಿಡ್ ನಡತೊಂದಿಪ್ಪನ ಸಮ್ಮೇಳನಡು ಶುಕ್ರವಾರ ಸುರೂತ ದಿನ ಕಾಂಡೆ ಮೇಯರ್ ದಿವಾಕರ್ ಪಾಂಡೇಶ್ವರ್ ರಾಷ್ಟ್ರ ಬಾವುಟ ಏರಾಯರು. जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಪರಿಷತ್ತದ ಬಾವುಟ ಏರಾಯರು. ಶಾರದಾ ಸಮೂಹ ಬರವು ಸಂಸ್ಥೆಯಲ್ಲಿನ ಗುರುಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕರು ಸಮ್ಮೇಳನದ ಬಾವುಟ ಏರಾಯರು. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಈಗಿನ ಪೀಳಿಗೆಯವರಿಗೆ ಹೆಚ್ಚಿನವರಿಗೆ ಎಂತಂತ ಗೊತ್ತಿರೋದಿಲ್ಲ. ಈಗ ನೀವು ನೋಡಿರ್ಬೋದು, ನಮ್ಮ ಈಗಿನ ಪೀಳಿಗೆಯವರು ಕನ್ನಡ ಮಾತಾಡಲಿಕ್ಕೆ ಸರಿ ಗೊತ್ತಿಲ್ಲ. ಹೊರ ದೇಶದಲ್ಲಿರ್ಬೋದು, ಹೊರ ರಾಜ್ಯದಲ್ಲಿರ್ಬೋದು, ಮಾತೃ ಭಾಷೆ ಅವರಿಗೆ ಗೊತ್ತಿರೋದಿಲ್ಲ. ಎಲ್ಲಿ ನೋಡಿದರೂ ಇಂಗ್ಲೀಷ್. ಆದರೆ ಹಾಗಾಗಬಾರ್ದು. ನಮ್ಮ ಮಕ್ಕಳಿಗೆ ನಾವು ನಮ್ಮ ಮಾತೃಭಾಷೆಯನ್ನು ಕಲಿಸೋದು ಮುಖ್ಯ. ಈಗ ಯಾವುದೇ ದೇಶದಲ್ಲಿರಲಿ, ಯಾವುದೇ ರಾಜ್ಯದಲ್ಲಿ ಇರಲಿ, ಕನ್ನಡಕ್ಕೆ ಮೊದಲ ಪ್ರಾಧಾನ್ಯತೆ ಕೊಡಬೇಕು. ನಮ್ಮ ಸನ್ಮಿತ್ರರು ಬಹಳವಾಗಿ ತನ್ನನ್ನು ಭಾಷೆ ಸಂಸ್ಕೃತಿಗೆ ಜೋಡಿಸಿಕೊಂಡಂತಹ ನನ್ನ ಸನ್ಮಿತ್ರರಾದಂತಹ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಈ ಸಮ್ಮೇಳನಾಧ್ಯಕ್ಷರು. ಅವರಿಂದ ವಿಶೇಷವಾದಂತಹ ಚಿಂತನೆಗಳನ್ನು ಅಥವಾ ಮಾತುಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಒಟ್ಟಾಗಿ ನನ್ನ ಸಹೋದರ ಸಮಾನರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ನಡೆಯತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಮಹಾನಗರದ ಪ್ರಥಮ ಪ್ರಜೆ ಶ್ರೀ ದಿವಾಕರ್ ಅವರಿಂದ ಇವತ್ತು ಉದ್ಘಾಟನೆಗೊಂಡಂತಹ ಈ ಕಾರ್ಯಕ್ರಮ ಭಗವಂತನ ಶಾರದಾ ಮಾತೆಯ ಕನ್ನಡಾಂಬೆಯ ಒಂದು ಕೃಪೆಯಿಂದ ಯಶಸ್ವಿಯಾಗಲಿ, ಫಲಪ್ರದವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಮ್ಮೇಳನ ನಡಪುನ ಪ್ರಾಂಗಣಗೂ ಏರಿಯ ಲಕ್ಷ್ಮೀನಾರಾಯಣ ಆಳ್ವೇರನ ಪುದರದಿತ್ತಿರು. ಸಮ್ಮೇಳನದ ಚಾವಡಿಗೂ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯರನ ಪುದರು ಕೊಡ್ತಿರು. 3 ದಿನ ಕನ್ನಡ ನಾಡು ನುಡಿ ಬಗೆಟ್ ಇಚಾರ ತುಲಿಪು ನಡೆಪೆರೆ ಉಂಡು. ಬಿಜೆಪಿ ಕಾರ್ಯಕರ್ತರಾದಿತ್ತಿನ ದೀಪಕ್ ರಾವ್ನು ಕೆರೆನ ಕೇಸುಡು ಆರೋಪಿ ಆದಿತ್ತಿನ ಪಿಂಕಿ ನವಾಜ್ನ ಕೆರಿಯರ ಪ್ರಯತ್ನ ಮಲ್ತಿನ ಆರೋಪಿಲಿನ ಪತ್ತರೆ ಪೊಲೀಸರು ಬೇತೆ ಬೇತೆ ಐನ್ ಕೂಟ ಕಟ್ಟಿದರು. ಮುದಾರ ಬಯ್ಯಡು ಕಾಟಿಪಳ್ಳ ಮೈದಾನದಲ್ಪ ಸ್ವಿಫ್ಟ್ ಕಾರ್ಡ್ ಬತ್ತಿನ ಕೆಲವರು ನವಾಜ್ಗೆ ಪೆಟ್ಟು ಪಾಡ್ದು ಪದರಾಡಾದಿತ್ತೆರ. ಕಾಟಿಪಳ್ಳಡು ರೌಡಿ ಶೀಟರ್ ನವಾಜ್ಯಾನೆ ಪಿಂಕಿ ನವಾಜ್ನ ಕೆರಿಯರೆ ಪ್ರಯತ್ನ ಮಲ್ತಿನ ಕೇಸಿಗೆ ಸಂಬಂಧಪಟ್ಟಂಚ ಪೊಲೀಸ್ ತನಿಖೆ ಜೋರಡು ಸಾಗದಂಡು ಪಾಕ ಜನಕ್ಲೇನು ಸ್ವಾಧೀನಗದೆತ್ತೊಂದು ವಿಚಾರಣೆ ದುಂಬರಿಪಾದರು. ಆರೋಪಿಲಿನ ಪತ್ತೆರ ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನಿರ್ದೇಶನದಂಚ ಉತ್ತರ ವಿಭಾಗ ಸಹಾಯಕ ಕಮಿಷನರ್ ಬೆಳ್ಳಿಯಪ್ಪ ಮಾರ್ಗದರ್ಶನಡು ಆರೋಪಿಲಿನ ಪತ್ತೆರ 5 ಬೇತೆ ಬೇತೆ ಕೂಟ ಕಟ್ಟದಂಡು ಎಸಿಪಿ ವಿಭಾಗ ಕಮಿಷನರೇಟ್ ಸುತ್ತದ ಅಧಿಕಾರಿಲು ಈ ತನಿಖೆದ ಕೂಟಡುಲ್ಲೆರು. ಬೇತೆ ಬೇತೆ ಆಧಾರ ಪತ್ತೊಂದು ತನಿಖೆ ಮಲ್ತೊಂದುಲ್ಲ ಪಂದು ಪೊಲೀಸ್ ಅಧಿಕಾರಿಲು ತಿರಿಪಾದರು.
ನವಾಜನು ಬುಧವಾರ ಬಯ್ಯಗ್ ಕಾಟಿಪಳ್ಳ ಮೈದಾನದಡೆ ಬರಿಯರೆ ಪಂಡಿದು ಪೆಟ್ಟುಪಾಡ್ದು ಸ್ವಿಫ್ಟ್ ಕಾರಡು ಪದ್ರಾಡಾದಿತ್ತೆರು. ಮೈದಾನಡು ಒಬ್ಬೊಂದಿತ್ತಿನಕಲು ಕಾರಗ್ ಕಲ್ಲು ದಕ್ಕದು ಪತ್ತೆರೆ ಪ್ರಯತ್ನ ಮಲ್ತದಿತ್ತೆರು. ಪಿಂಕಿ ನವಾಜ್ ಬೊಕ್ಕ ಕೆರೆಯರೆ ಪ್ರಯತ್ನ ಮಲ್ತದಿನ ಶಾಕೀರ್ ಒಂಜಿ ಕಾಲದ ದೋಸ್ತಿಲು. ಐಡ್ದು ಬೊಕ್ಕ ಪೆಟ್ಟಾದು ದೂರ ಆದಿತ್ತೆರು. ಈಡಮುಟ್ಟ ಪೊಲೀಸರು ಪತ್ತೆಡ್ದಿಲ್ಲ ಹೆಚ್ಚ ಜನತಾ ವಿಚಾರಣೆ ನಡಪಾದೆರು. ಆರೋಪಿಲು ಪದ್ರಾಡಾದು ಒಂಚಿ ಸಾಗದೇರು ಪಂದು ಪೊಲೀಸರು ಸಿಸಿ ಕ್ಯಾಮೆರಾ ಆಧಾರ ಬೊಕ್ಕ ಮೊಬೈಲ್ ದಾಖಲೆ ಪಿಂದೊಂದುಲ್ಲೆರು. ಕಡಬ ತಾಲೂಕುದ ನೂಜಿ ಬಾಳ್ತಿಲ ಗ್ರಾಮ ಪಂಚಾಯತ್ ಸುತ್ತುಡು ರೆಂಜಲಾಡಿ ಗ್ರಾಮದ ಹೇರಾ ಪನ್ಪನೌಲು ಚಿಟ್ಟೆಪಿಲಿ ಇರ್ವೆರ್ನ ಮೇಲ್ಗ್ ಲಾಗಿದಂಡ. ಶೇಖರ್ ಕಾಮತ್ ಬೊಕ್ಕ ಸೌಮ್ಯ ಕಾಮತ್ ಪನ್ಪನ ಇರ್ವೆರೆಗ್ ಪೆಟ್ಟಾತಂಡ. ಚಿಟ್ಟೆಪಿಲಿನ ಪತ್ತರೆ ಬಾರಿ ಕಾರ್ಯಾಚರಣೆ ನಡಪಾದೆರ. ಕಡಬ ತಾಲೂಕುದ ನೂಜಿ ಬಾಳ್ತಿಲ ಗ್ರಾಮ ಪಂಚಾಯತ್ ಸುತ್ತುದ ರೆಂಜಲಾಡಿ ಗ್ರಾಮದ ಹೇರಾ ಪನ್ಪನೌಲು ಶುಕ್ರವಾರ ಪುಲ್ಯಕಾಂಡೆ ಇರ್ವೆರ್ನ ಮೇಲ್ಗ್ ಬೂರ್ತಿನ ಚಿಟ್ಟೆಪಿಲಿನ ಪತ್ತೆರ ಬಿರ್ಸದ ಅಟ್ಟಣೆ ಮಲ್ತದಿತ್ತೆರು. ತೋಟದ ಉಲಾಯ್ದ ಮರ ಏರ್ದು ಚಿಟ್ಟೆಪಿಲಿ ಕುಲ್ಲುದುಂಡು ಪಂದು ಎನ್ನದಿತ್ತೆರು. ಚಿಟ್ಟೆಪಿಲಿ ಪತ್ತೆರ ಜಾಗೆಗ್ ಎಸಿಎಫ್ ಆಸ್ಟಿನ್ ಪಿ ಸೋನ್ಸ್ ರೇಂಜರ್ ರಾಘವೇಂದ್ರ ಮಂಜುನಾಥ್ ಅಧಿಕಾರಿಲು ಬೊಕ್ಕ ಬೇಲೆಡ್ ಉಪ್ಪುನಕುಲು ಬತ್ತದ ಸರಿಯಾಯನ ಕ್ರಮ ದೆತ್ತುಂಡೆರು. ಕಡಬದ ರೆಂಜಲಾಡಿ ಕೈತಲ್ದ ಹೇರಾಡ್ ಚಿಟ್ಟೆಪಿಲಿ ಶೇಖರ್ ಕಾಮತ್ ಬೊಕ್ಕ ಸೌಮ್ಯ ಕಾಮತ್ ಪನ್ಪಿನ ಇರ್ವೆರ್ನ ಮಿತ್ತಲಾಗಿದ್ದು ಬೂರ್ನೇರ್ ದಾವೆರ ಅಕ್ಲೆಗ್ ಪೆಟ್ಟಾತಂಡು. ಸ್ನೇರ್ ಕಟ್ ಮಾಡಿ ಅದನ್ನೊಂಚೂರು ಯಾವ್ದಾರು ಅಲ್ಲಿ ಅದು ಕಟ್ಟಿ ಬಿಡ ನುಗ್ಗಿಸಿ ಕಟ್ ಮಾಡಿ ಆಗುದಿಲ್ಲ ನಿಧಾನ ನಿಧಾನ ಸ್ಪಿನ್ ಎಲ್ಲ ತಗೊಡಿ ಸ್ವಲ್ಪ ಬಾಡಿ ಅಷ್ಟೇ ತಳ್ಳ ಹಾಕಿ ಹೊರಗಡೆ ಹಾಕಿ ಬಂಗಾರಪದ್ದೆ ಕ್ಷೇತ್ರಡು ಮಲ್ಲ ಪುದರ್ಪಡೆತಿನ ನವರತ್ನ ಜುವೆಲ್ಸ್ ಸ್ವಲ್ಪ ವರ್ಷದಿಂದ ಕಾರ್ಯಡುಂಡು. ಶಾಖೆ ಬೆಂಗಳೂರುಡಿ ತಿನ್ನಲ ಕುಡ್ಲಡ್ಲ ಗಿರಾಕಿಲುಲ್ಲೇರ ಅಂಚಾದ ಮಾರಾಟ ಬೊಕ್ಕ ಪ್ರದರ್ಶನ ಮೇಳ ಆದಿದ್ದಿತ್ತದು. ಶುಕ್ರವಾರ ಡಾಕ್ಟರ್ ಆಶಾ ಜ್ಯೋತಿ ರೈ ಉದೀಪನ ಮಲ್ತೆರ. ನವರತ್ನ ಜುವೆಲ್ ಸ್ವಲ್ಪ ವರ್ಷಲಿಡ್ದು ಕಾರ್ಯೊಡಿತದು ಗುಣಮಟ್ಟಗೂ ಬಂಗಾರಪದ್ದೇಡು ಮಲ್ಲ ವಿಶ್ವಾಸ ಪಡೆತದ. ಶಾಕಿಲು ಮಾತ ಬೆಂಗಳೂರುಡಿ ತಿಂಡಲ ಕುಡ್ಲಡ್ ಗಿರಾಕಿಲುಲ್ಲೇರ ಅಂಚಾದ ಕುಡ್ಲಡ್ ಪ್ರದರ್ಶನ ಬೊಕ್ಕ ಮಾರಾಟ ಮೇಳ ಆದಿದ್ದಿತ್ತದು. ಶುಕ್ರವಾರ ಆಸರೆ ಚಾರಿಟೇಬಲ್ ಟ್ರಸ್ಟ್ ದ ಗುರ್ಕಾರ್ಯರು ಡಾಕ್ಟರ್ ಆಶಾ ಜ್ಯೋತಿ ರೈ ನಾಡೆ ಕತ್ತೆರ್ದು ತುಡರ್ ಪೊತ್ತಾದು ಉದೀಪನ ಮಲ್ತೆರ. ಒಂದು ವಿಶಿಷ್ಟವಾದಂತಹ ಒಂದು ಎಕ್ಸಿಬಿಷನ್ ಕಮ್ ಸೇಲ್ ಒಂದು ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಓಷನ್ ಪರ್ಲ್ನಲ್ಲಿ. ಬಹಳ ಸುಂದರವಾದಂತಹ ಅನುಭವ. ಎಲ್ಲಿ ಯಾವ ಕಡೆ ನೋಡೋದು, ಯಾವ ಡಿಸೈನನ್ನು ನೋಡೋದು ಹೇಳುವಂಥದ್ದು ನನಗೆ ಸ್ವಲ್ಪ ಇಲ್ಲಿ ಆಶ್ಚರ್ಯಚಕಿತ ಆಗಿದೆ. ಇಲ್ಲಿ ಒಂದು ಸಿಲ್ವರ್ ಡಿಸೈನ್ಸ್ ಆರ್ ಅಮೇಝಿಂಗ್. ಐ ಹ್ಯಾವ್ ನಾಟ್ ಸೀನ್ ಸಮಥಿಂಗ್ ಲೈಕ್ ದ್ಯಾಟ್ ಇಷ್ಟು ಸಮಯದಲ್ಲಿ. ತುಂಬ ಚೆನ್ನಾಗಿದೆ. ಮತ್ತು ಅವರ ಆ್ಯಂಟಿಕ್ ಕಲೆಕ್ಷನ್ಸ್ ಆಗಿರಬಹುದು ಅಥವಾ ಇಲ್ಲಿರುವಂತಹ ಡೈಮಂಡ್ ಕಲೆಕ್ಷನ್ಸ್ ಆಗಿರ್ಬೋದು ಮತ್ತು ಈಗ ಕನ್ವೆನ್ಷನಲ್ ಡಿಸೈನ್ಸ್ ಹೊಸ ಹೊಸ ಮಕ್ಕಳಿಗೆ ಹೊಸ ಜನರೇಷನ್ಗೆ ಸಂತೋಷವಾಗುವಂತಹ ಡಿಸೈನ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ದಿನ ಇಲ್ಲಿದ್ದಾರೆ, ಇವತ್ತು ನಾಳೆ ನಾಡಿದ್ದು 14th ತನಕ. ಸೊ ಐ ಥಿಂಕ್ ಮ್ಯಾಂಗ್ಲೋರಿಯನ್ಸ್ ನೀಡ್ ಟು ಕಮ್ ಹಿಯರ್. ಇಲ್ಲಿ ಬಂದು ಸ್ವಲ್ಪ ನೋಡಬೇಕು, ತುಂಬ ಚೆನ್ನಾಗಿದೆ ಇಲ್ಲಿ ಡಿಸೈನ್ಸ್ ಎಲ್ಲ. ದೇ ಆರ್ ವೆರಿ ಕಾಂಪಿಟೇಟಿವ್, ವೆರಿ ಬ್ಯೂಟಿಫುಲ್ ಡಿಸೈನ್ಸ್. ಇಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಸಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ದಿಸ್ ಎಕ್ಸಿಬಿಷನ್ ಹಿಯರ್. We are very happy just looking at the designs and all. It is making us feel very happy. ನವರತ್ನ ಜುವೆಲ್ಸ್ ಸಂಸ್ಥೆದ ಪಿಆರ್ಒ ರಾಜೇಶ್ ರಂಕ ಪಾತೆರ್ದು ಬೆಂಗಳೂರುಡು ತಾಪನ ಸಂಸ್ಥೆ ಉಂಡು.
ಮೂಜಿ ತರೆಮಾರಿಡ್ದು ಇಂದೇನು ನಡಪೊಂದು ಬೈದಿರ ನನ್ನತ ದಿನಕ್ಲೇಡು ಕುಡ್ಲಡ್ಲ ಉದ್ಯಮ ಸುರು ಮಲ್ಪೊಂದು ಪಂಡಿರ. ನಮ್ಮದು ಬ್ರಾಂಚಸ್ ಇರೋದು 4 ಬ್ಯಾಂಗ್ಳೂರಲ್ಲಿ ಬ್ರಾಂಚಸ್ ಇದೆ. ಪ್ಲಸ್ ಮಂಗಳೂರು ಕಸ್ಟಮರ್ಸ್ ಮಂಗಳೂರು ಕಸ್ಟಮರ್ಸ್ ಅಲ್ಲಿ ಬ್ಯಾಂಗ್ಳೂರು ಬರ್ತಾಯಿದ್ರು. ನಮ್ಮ ನವರತ್ನ ಜ್ಯುವೆಲ್ಲರ್ಸ್ಗೆ 20-25 ವರ್ಷದಿಂದ ನಮ್ಮ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ. ಸೊ ನಾವು ಮಂಗಳೂರು ಜನರಿಗೆ ನಾವು ಒಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್, ಎಕ್ಸ್ಕ್ಲೂಸಿವ್ ಡಿಸೈನು, ಎಕ್ಸ್ಕ್ಲೂಸಿವ್ ವೆರೈಟಿ ತೊಗೊಂಬಂದಿದ್ದೀವಿ. ಇದು ನಮ್ಮ ಓಷನ್ ಪರ್ಲಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ. ಅದು ದಟ್ ಈಸ್ ಆನ್ 12, 13 and 14. For the Mangalore people, we have bought an exclusive collections of jewelry. So we request all Mangalore people to visit our stall and have a look. ಮಂಗಳೂರಲ್ಲಿ ನಾವು ಬಂದುಬಿಟ್ಟು ಮಂಗಳೂರು ಜನರಿಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಏನು ಮಂಗಳೂರು ಟೇಸ್ಟ್ ಇದೆ, ಮಂಗಳೂರು ಕಸ್ಟಮರ್ಸ್ಗೆ ಟೇಸ್ಟ್ ಇದೆ, ನಮ್ಮ ವೆರೈಟಿ ಎಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ತೊಗೊಂಬಂದಿದ್ದೀವಿ. ಬಿಕಾಸ್ ಇಲ್ಲಿ ನಾವು ಮಂಗಳೂರು ಜನರಿಗೆ ಫುಲ್ಫಿಲ್ ಮಾಡೋಕ್ಕೆ ಅವರ ರಿಕ್ವೈರ್ಮೆಂಟು, ಅವರ ವೆರೈಟಿ, ಅವರ ಟೇಸ್ಟ್ ಆಫ್ ಕಲೆಕ್ಷನ್ ಜ್ಯುವೆಲ್ರಿ ನಾವು ಇಲ್ಲಿ ತೊಗೊಂಬಂದಿದ್ದೀವಿ ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಂಗಳೂರು ಜನರಿಗೆ. ಗೋಲ್ಡ್, ಡೈಮಂಡ್, ಆಂಟಿಕ್, ಟೆಂಪಲ್ ಕಲೆಕ್ಷನ್, ಸಿಲ್ವರ್, ಪ್ಲಾಟಿನಂ, ಬ್ರೈಡಲ್ ಜ್ಯುವೆಲರಿ ಸೇರ್ದು ಬೇತೆ ನಮೂನೆ ಇತ್ತದು 916 ಹಾಲ್ಮಾರ್ಕ್ ಗುಣಮಟ್ಟ ಪಡೆತಂಡ. ಸ್ಕೀಮ್ ಸೌಕರ್ಯ ಎಲ್ಲ ಉಂಡು. ನನ್ನ ಮೂಜಿ ದಿನ ಈ ಮೇಳ ಉಂಡು. ಗಿರಾಕಿಲು ಎಡ್ಡೆ ರೀತಿಡೋ ಹಿಂದೆನ್ನು ಗಳಸು ನುಡುಂದು ಆರ್ಪಂಡಿರ. ಒಡಿಪು ನಗರ ಕಲ್ಸಂಕ ಜಂಕ್ಷನ್ ಗುರುವಾರ ಸರ್ಪೆ ಒಂಜಿ ಟ್ರಾಫಿಕ್ ಸಂಚಾರನು ಹೊರಕ್ ಬಂದ್ ಮಲ್ಪಾದಡ. ಕಾಂಕ್ರೀಟ್ ಮಾರ್ಗ ದೊಂಬುಗು ಬಾರಿ ಬೆಚ್ಚೇರ್ದು ಉಚ್ಚುಗು ಬೀಸ ಪೋಯರೆ ಸಾಧ್ಯ ಆತಜಿ. ಅವು ಕಡಪು ನಡೆಮುಟ್ಟ ಟ್ರಾಫಿಕ್ ಪೊಲೀಸರು ಸಂಚಾರ ತಡೆತಿನ ಸಂಗತಿ ನಡೆತದಡ. ಒಡಿಪು ನಗರದ ಕಲ್ಸಂಕ ಜಂಕ್ಷನ್ ಗುರುವಾರ ಹೊರರ್ದೊರನೆ ಟ್ರಾಫಿಕ್ ಬಂದು ಬೂರ್ತಿತ್ತಂಡು. ಜಂಕ್ಷನ್ ಮೂವೇರು ಟ್ರಾಫಿಕ್ ಪೊಲೀಸರಿತ್ತಂಡಲ ಬಂದು ಬೂರ್ನ ಸರಿ ಮಲ್ಪೆರೆ ಸಾಧ್ಯ ಆತಿಜಿ. ಕಾರಣಕ್ಕೆಂಡ ನಿಕ್ಲೆಗ್ ಆಚಿರಾವ್ ದಾಯಪಂಡ ಸರ್ಪೆ ಒಂಜಿ ಮಾರ್ಗ ಕಡತ್ತುಂದಿತ್ತಂಡು. ಅಂಬಾಗಿಲು ಮಾರ್ಗದ ಕಡೆರ್ದು ಕೃಷ್ಣ ಮಟ್ಟುತ್ತ ಪಾರ್ಕಿಂಗ್ ಜಾಗೆಗು ಪೋಪುನ ಕಡೆಟ್ ನಾಗೆ ಮೆಲ್ಲ ಪರತ್ತೊಂದಿತ್ತಂಡು. ಕಾಂಕ್ರೀಟ್ ಮಾರ್ಗ ಬೊಕ್ಕ ಭಾರಿ ದೊಂಬುಡು ಬೆಚ್ಚ ಆದಿತ್ತಿನ ಮಾರ್ಗ ಆಯ್ನೆಡ್ದಾವೆರ ಬೀಸ ಕಡಪೆರೆ ಸಾಧ್ಯ ಆತಿಜಿ. ಅಂಚಾದು ಊರ್ದಕಲು ಗಾಡಿ ಬುಡ್ಪುನಕಲು ಪೊಲೀಸರು ನಾಗರಾಜಗ್ ಮಾರ್ಗ ಕಡಪೆರೆ ಅವಕಾಶ ಮಲ್ತು ಕೊರಿಯರು. ಒವ್ವೆ ಗಾಡಿಲು ಅಡ್ಡ ಕಡಪಂದಿನಂಚ ತೂವೊಂಡೆರು. ಕೆಲವೆರು ಒಟ್ರಾಸಿ ರಡ್ಡು ಚಕ್ರದ ಗಾಡಿ ಕೊನಪುನಕಲು ನೂರಿಯರೆ ತೂಯರಾಂಡಲ ಪೊಲೀಸರು ತಡೆತದು ಸರ್ಪಗ್ ಕ್ರಮೋಟು ಮಾರ್ಗ ಕಡಪೆರ ಬುಡ್ದು ಮೆಚ್ಚಿಗೆ ಪಡೆತೆರು. ಹಳೆಂಗಡಿ ಕೈತಲ್ದ ಕೊಯ್ಕುಡೆ ಶ್ರೀ ಹರಿಪಾದೆ ಜಾರಂದಾಯ ದೈವಸ್ಥಾನುಡು ವರ್ಷಾದಿ ನೇಮ ಗುರುವಾರ ರಾತ್ರಿ ನಡತಂಡ. ಜಾರಂದಾಯೆ ಬೊಕ್ಕ ಬಂಟ ದೈವಲೆನ ಗಗ್ಗರದಿಚ್ಚಿ ಮುಗೈಯರ್ದ ನೇಮ ಬಂಡಿ ಉಚ್ಚಯ್ಯ ಇತದು ಊರು ಪರಊರ ಭಕ್ತರು ನೇಮ ತೂದು ದೈವಲೆನ ಇಂಬು ನಟ್ಟೊಂಡೆರ. ಜಾರದ ಜತ್ತಿ ಬೈದಿರಿನ ಬೆರಿಪತ್ತೊಂದು ಜತ್ತನ ಪೊಸಭೂತ ಒಂಜಿ ಮೂಡು ಶೆಡ್ಡೆದ ಜಾರಡು ನಿಲೆವೂರ್ದು ಜಾರಂದಾಯೆ ಪನ್ಪುನ ಪುದರ್ ಪಡೆವೊಂದು ಜಾರಡು ಮೂಲ ಆದಿಸಾನ ಪಡೆವೊಂದು ಅಲ್ಪಡ್ದು ಊರೂರು ತಿರ್ಗೊಂದು ಅವಲವುಲು ನೆಲೆ ಅವೊಂದು ಬೈದಿರ ಕಾಡಿಕುದ ದೈವ ಆದುಂಡು. ಒಂಜಿ ಕುಂದು ಸಾರ ಭೂತೊಳೆಡು ಪ್ರಧಾನ ದೈವೊಳೆಡು ಒರಿಯಾದು ಒಟ್ಟುಗು ಬಂಟೆಲ ಇತ್ತದು ನೇಮ ಬಂಡಿ ನೇಮ ಧರ್ಮನೇಮ ಪಡವೊಂದು ಬೈದಿನ ಜಾರಂದಾಯೆ ಹಳೆಯಂಗಡಿ ಪಂಜಡು ನಿಲೆವೂರ್ದುನ ಕಾಡಿಕೊದ ಜಾಕಿನಿ ಕೊಯ್ಕುಡೆ ಶ್ರೀ ಹರಿಪಾದೆ ಆದುಂಡು. ಕೊಯ್ಕುಡೆ ಶ್ರೀ ಹರಿಪಾದೆ ಧರ್ಮದೈವ ಜಾರಂತಾಯ ದೈವಸ್ಥಾನಡು ಜಾರಂತಾಯ ದೈವದ ವರ್ಷಾಧಿನೇಮ ಗುರುವಾರ ನಡೆತಂಡು. ಜಾರಂತಾಯ ಬೊಕ್ಕ ಬಂಟ ದೈವುಳಿನ ಗಗರದೆಚ್ಚಿ ಅದು ಅಡಿಕಟ್ಟದು ಮುಗ ಏರ್ದು ನೇಮ ಅಕೇರಿಗ್ ಬಂಡೆ ನೇಮ ಭಾರೀ ಸಂಭ್ರಮಡು ನಡೆತಂಡು.
ಊರು ಪರವೂರುಳಿನ ದೈವ ಭಕ್ತಿರು ಶ್ರೀ ಹರಿಪಾದೆ ಜಾರಂತಾಯ ದೈವಸ್ಥಾನದ ಪದಾಧಿಕಾರಿಗಳು ಮಾತ ನೇಮದುದು ದೈವಳಿನ ಇಂಬುನಟ್ಟುಂಡಿರು. ಈ ಸರ್ತಿ ಕೊರೋನಾ ಸರ್ಕಾರಿ ಮಾರ್ಗಸೂಚಿ ಪಾಲನೆ ಮಲ್ತಂದು ನೇಮ ನಡೆತುಂಡಿರು. ಅಮರ ಬೀರರು ಎಂಕ ಕ್ಷಮೆ ಕೊರುಡು ವೀರಪುರುಷರ್ನ ವಿಚಾರಡು ಎನ್ನ ಪಾತೆರುಡು ತಪ್ಪಾತನೆಂದು ತನಕ ಗೊತ್ತಾತಂಡು ಮಾಫ್ ಮಲ್ತದು ಇಂಬು ಕೊರುಡುಂದು ಬಿಜೆಪಿ ನಾಯಕರು ಜಗದೀಶ ಅಧಿಕಾರಿ ಕೋಟಿ ಚೆನ್ನೈರ್ನ ಪಡುಮಲೆ ಮೂಲ ಕ್ಷೇತ್ರಡು ತಪ್ಪ ಕಾಣಿಕೆ ಪಾಡ್ದು ಮಾಫ್ ನಟ್ಟೊಂಡಿರಾವ್. ಬಿರುವರೆಗೂ ಕೋಟಿ ಚೆನ್ನಯ್ಯರಿಗೂ ಜನಾರ್ದನ ಪೂಜಾರಿಲಿಗೂ ಅಪಮಾನ ಅಪ್ಪುನಂಚ ಪಾತೆಡ್ದು ಓದುಂಟುಗೂ ಕಾರಣ ಆದಿತ್ತಿನ ಬಿಜೆಪಿ ನಾಯಕರು ಜಗದೀಶ್ ಅಧಿಕಾರಿ ಕೋಟಿ ಚೆನ್ನಯ್ಯರ್ನ ಪಡುಮಲೆ ಮೂಲ ಕ್ಷೇತ್ರಡು ತಪ್ಪು ಕಾಣಿಕೆ ಪಾಡ್ದು ಮಾಪು ನಟ್ಟೊಂದಿರು. ಪುತ್ತೂರು ತಾಲೂಕು ಪಡುಮಲೆಟು ಉಪ್ಪುನ ಕೋಟಿ ಚೆನ್ನಯ್ಯರ್ನ ಮೂಲ ಕ್ಷೇತ್ರಡು ದೇಯಿ ಬೈದತಿಯರ್ನ ಸಮಾಧಿ ಜಾಗೆಡು ಕೈ ಕಾಣಿಕೆ ಒಪ್ಪಾದಿರು. ಕೋವೆ ತೋಟಡು ಸುವರ್ಣ ಕೇದಗೆ ದೇಯಿ ಬೈದದಿಗೂ ಪ್ರಾರ್ಥನೆ ಸಂದಾದೇರು. ತನ್ನ ಪಾತೆರೊಡ್ದು ಬಿರುವೆರೆ ಸಮುದಾಯಗೂ ಬೇನೆ ಆತಂಡು ಅಂಚಾದ ತಾನು ಪಡುಮಲೆತ ಮೂಲ ಕ್ಷೇತ್ರಗೂ ಬತ್ತದು ಕ್ಷಮೆ ಕೇನೊಂದುಲ್ಲೆ ಅಮರು ಬೀರರು ಎಂಕ್ ಕ್ಷಮೆ ಕೊರಡು
ಬೀರ ಪುರುಷರನ ಇಜಾರಡು ಎನ್ನ ಪಾತಿರಡು ತಪ್ಪಾದಿತ್ತಂಡು ಪಂದು ಎಂಕು ಗೊತ್ತಾತಂಡು ಎನ್ನ ತಪ್ಪುಗು ಮಾಪು ಮಲ್ಪುನ ಇಂಬು ಕೊರಡೊಂದು ಜಗದೀಶ್ ಅಧಿಕಾರಿ ಕೇಳೊಂದೇರು. ಕೆಲವೇ ದಿವಸಗಳ ಹಿಂದೆ ಆಡಿದಂಥ ಮಾತಿನಲ್ಲಿ ತಪ್ಪಾಗಿ ಬಿಲ್ಲವ ಬಂಧುಗಳಿಗೆ ಸಹೋದರರಿಗೆ ನೋವಾಗಿರತಕ್ಕಂಥ ವಿಚಾರದಲ್ಲಿ ನಾನು ಕ್ಷಮೆಯನ್ನು ಯಾಚಿಸಿ ಮೂಲ ಕ್ಷೇತ್ರವಾಗಿರತಕ್ಕಂಥ ಪಡುಮಲೆ ಕ್ಷೇತ್ರ ಕೋಟಿ ಚೆನ್ನಯ್ಯರ ಪಡುಮಲೆ ಕ್ಷೇತ್ರಕ್ಕೆ ಬಂದಿದ್ದೇನೆ. ಡಿ ಬೈದ್ಯತಿಯ ಸಮಾಧಿ ಸ್ಥಳಕ್ಕೆ ನನ್ನ ಕೈ ಕಾಣಿಕೆಯನ್ನು ಒಪ್ಪಿಸಿದ್ದೇನೆ. ಕುವೆ ತೋಟದಲ್ಲಿಯೂ ಸುವರ್ಣಖೇದಗೆ ಡಿ ಬೈದ್ಯತಿಯ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ಲಯನ್ಸ್ ಕ್ಲಬ್ ಕುಡಿಯಲ್ ಬೈಲ್ ಘಟಕದ ನಿಲೆಟ್ ಲಯನ್ಸ್ ಕ್ಲಬ್ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಬೊಕ್ಕಾಕೂಟ ಕುಡ್ಲಾ ಕುಡಿಯಲ್ ಬೈಲ್ದ ಡಾಕ್ಟರ್ ಗಿರಿಧರ್ ರಾವ್ ಸಂಜೀವಿ ಬಾಯಿ ವೃದ್ಧಾಶ್ರಮಗೂ ಭೇಟಿ ಕೊಡ್ದಿತ್ತಡ. ಆಶ್ರಮದಾಕ್ಲಿನ ಒಟ್ಟಿಗೂ ಉಂಡುದು ಡಾಕ್ಟರ್ ಗೀತಾ ಪ್ರಕಾಶ್ ಪಾತ್ರಕತೆ ನಡಪಾಯಿರ. ಲಯನ್ಸ್ ಕ್ಲಬ್ ಕೊಡಿಯಾಲ್ ಬೈಲ್ ಘಟಕದ ನಿಲೆಟ್ಟು ಲಯನ್ಸ್ ಕ್ಲಬ್ದ ಗವರ್ನರ್ ಕೂಟ ಕುಡ್ಲಾ ಕೊಡಿಯಾಲ ಬೈಲ್ದ ಡಾಕ್ಟರ್ ಗಿರಿಧರ ರಾವ್ ಸಂಜೀವಿನಿ ಬಾಯಿ ವೃದ್ಧಾಶ್ರಮಗೂ ಭೇಟಿ ಕೊಡ್ತಿದ್ದೇರು. ಲಯನ್ಸ್ ಕ್ಲಬ್ದ ಸೇವಾ ಕಾರ್ಯುಳಿನ ಬಗೆಟ್ ತೆರೆಯೊಂದು ಆಶ್ರಮಡು ಪ್ರಾಯದಂಗಿನಕುಲೊಟ್ಟುಗೂ ಒಣಸ ಮಲ್ತದು ಪಾತ್ರಿಕತೆ ನಡಪಾಯರು. ಮನೆಯಲ್ಲಿ ಮಕ್ಕಳಿರ್ಬೋದು, ಮಕ್ಕಳು ಬಂದು ಆ ಪ್ರಾಯದವರು ನೀನು ಹೇಗಿದ್ದಿ ಅಂತ ಕೇಳಿದರೆ ಸಾಕು ಅವರಿಗೆ ಸಮಾಧಾನ. ಈಗ ಒಂದು ಕಡೆಯಿಂದ ಮಗ ಶಾಲೆಗೆ ಕೆಲಸಕ್ಕೆ ಹೋಗೋದು, ಇಲ್ಲಿ ಪ್ರಾಯದವರನ್ನು ಮಾತನಾಡಿಸುವವರಿಲ್ಲ. ಹಾಗೆ ನಮಗೆ ಮಾನಸಿಕವಾಗಿ ನಾವು ದುರ್ಬಲರಾಗ್ತೇವೆ, ಡಿಪ್ರೆಷನ್ಗೆ ಹೋಗ್ತೇವೆ. ಆದರೆ ಇಲ್ಲಿ ನೀವೆಲ್ಲ ಹಿರಿಯ ನಾಗರಿಕರಿದ್ದೀರಿ. ಲಯನ್ಸ್ ಗವರ್ನರ್ ಆದ ಇತ್ತೆ ಡಾಕ್ಟರ್ ಗೀತಾ ಪ್ರಕಾಶ್ ಅಧಿಕಾರಡುಲ್ಲೆರು. ಗೋಕುಲ್ ಕದ್ರಿ, ಗೌರವ್ ಕದ್ರಿ, ಕಿಶೋರ್ ಶೆಟ್ಟಿ, ಕದ್ರಿ ನವನೀಶ್ ಶೆಟ್ಟಿ, ಚಂದ್ರಹಾಸ ಶೆಟ್ಟಿ, ಕರುಣಾಕರ ಶೆಟ್ಟಿ, ಮೋಹನ್ ಕೊಪ್ಪಳ, ಪ್ರದೀಪ್ ಆಳ್ವ, ಮೈಕಲ್, ಪ್ರಜೋಶ್, ರಮೇಶ್ ಶೆಣೆ ಪಾಲ್ದೆ ತೊಂಡೆರು. ಭಾರ್ಗವಿ ಬಿಲ್ಡರ್ಸ್ ಬೊಕ್ಕ ನಿರ್ಮಾಣ್ ಹೋಮ್ಸ್ ಜೊತೆ ಸೇರಿಗಿಡ ಗಿರಾಕಿಲಿಗ ಒಂದು ನಂಚಿನ ಕೈಲಾಸ್ ವಸತಿ ಸಮುಚ್ಚಯ ಕಟ್ಟರೆ ಇತ್ತದು ಫೆಬ್ರವರಿ 14 ಪಂಚಾಂಗ ಪಾಡುನ ಲೇಸದಿ ಒಂದಾಂದು ನಿರ್ಮಾಣ್ ಹೋಮ್ಸ್ ಪಾಲ್ದಾರರು ಗುರುದರ್ಶನೈ ಪಂತೆರ ಆರು ಸುದ್ದಿಕೂಟೋಡು ವಿವರ ಕೊರಿಯರ. ನಿರ್ಮಾಣ್ ಹೋಮ್ಸ್ ಪಾಲ್ದಾರರು ಗುರುದರ್ಶನೈ ಕುಡ್ಲಡು ಸುದ್ದಿಕೂಟೋಡು ಪಾತಿರ್ದು ಭಾರ್ಗವಿ ಬಿಲ್ಡರ್ಸ್ ಬೊಕ್ಕ ನಿರ್ಮಾಣ್ ಹೋಮ್ಸ್ ಜೊತೆ ಸೇರಿಗಿಡ ಗಿರಾಕಿಲಿಗ ಬೋಡಾಯಿನಂಚ ಇಲ್ಲು ಒದ್ಗಾವನ ಕೈಲಾಸ್ ವಸತಿ ಸಮುಚ್ಚಯನು ಕಟ್ಟರೆ ಇತ್ತದು ಪಂಚಾಂಗ ಪಾಡುನ ಕಾರ್ಯಕ್ರಮ ಫೆಬ್ರವರಿ 14 ಅಟ್ಟಣೆ ಮಲ್ತದನಂದು ಪಂಡೆರ. ರಡ್ಡು ಮೂಜಿ ಬೊಕ್ಕ ಎಬಿಎಚ್ಕೆ ಬೊಕ್ಕ ಡ್ಯೂಪ್ಲೆಕ್ಸ್ ಇಲ್ಲು ಕಟ್ಟರೆ ಉಂಡೋ ಗಿರಾಕಿಲಿನ ವಿಶ್ವಾಸನ್ ಒರಿಪಾವೊಂದು ಕೈಲಾಸ್ ಕಟ್ಟೊಂದುಲ್ಲ ಪಂಡೆರ. ಕಟ್ವಣದ ಟ್ಯಾರೆಸ್ಡು ಸಜ್ಜಿದ ನೀಂದು ನಾಕಿದ್ದು ಎಡ್ಡ ರಕ್ಷಣದ ವ್ಯವಸ್ಥೆದ ಒಟ್ಟುಗೂ ಕಟ್ಟರೆ ಉಂಡೋ. ಒಟ್ಟು 15 ಮಾಳಿಗೆ ಇತ್ತದು 131 ಅಪಾರ್ಟ್ಮೆಂಟ್ಲೇನು ವಾಸ್ತು ಪ್ರಕಾರ ಕಟ್ಟುಂಡೋ. ಪ್ರೀ ಲಾಂಚ್ ಆಫರ್ ಆದ ರಡ್ಡು ಬಿಎಚ್ಕೆ ಫ್ಲಾಟ್ ಬಜಿ 5 ಲಕ್ಷ ರೂಪಾಯಿಗೆ ಮಾತಾ ಸೌಕರ್ಯದೊಟ್ಟುಗೂ ತಿಕ್ಕೆರೆ ಉಂಡು ಅಂತ ಪಂಡೆರ. ಫೆಬ್ರವರಿ 14ನೇ ತಾರೀಕು ಭೂಮಿ ಪೂಜೆ ಮತ್ತು ನಮ್ದು ಲಾಂಚ್ ಕಾರ್ಯಕ್ರಮ ಆಗಲಿಕ್ಕಿದೆ. ಇದರ ಚೀಫ್ ಗೆಸ್ಟ್ ಆಗಿ ರವೀಂದ್ರ ಪೈ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಟ್ ಸೆಂಚುರಿ ರಿಯಲ್ ಎಸ್ಟೇಟ್ ಹೋಲ್ಡಿಂಗ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್, ಇವರು ಚೀಫ್ ಗೆಸ್ಟ್ ಆಗಿ ಇದನ್ನು ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಸೆಂಚುರಿ ಬಿಲ್ಡರ್ಸ್ ನಮಗೆಲ್ಲ ಒಂದು ಮಾರ್ಗದರ್ಶಕ ಕಂಪನಿ ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಸೊ ಅವರದೇ ಒಂದು ಹೆಜ್ಜೆಯಲ್ಲಿ ನಾವು ಒಂದು ಅವರು ಯಾವ ರೀತಿ ಡೆವಲಪ್ ಆಗಿದ್ದಾರೆ, ಗ್ರೋ ಆಗಿದ್ದಾರೆ ಅದನ್ನು ನೋಡ್ಕೊಂಡ್ಬಿಟ್ಟು ಅವರ ಸಹಕಾರದೊಂದಿಗೆ ನಾವು ಮುಂದೆ ಹೋಗ್ಬೇಕಂತಿದ್ದೇವೆ. ಹಾಗೆಯೇ ನಮ್ಮ ಬ್ಯಾಂಗ್ಳೂರು ಸಿಟಿ ಸೌತ್ ಕಾನ್ಸ್ಟಿಟ್ಯುವೆನ್ಸಿಯ MLA ಆದಂಥ ಶ್ರೀಯುತ ಡಿ ವೇದವ್ಯಾಸ್ ಕಾಮತ್ ಅವರು, ಬ್ಯಾಂಗ್ಳೂರು ಸಿಟಿ ನಾರ್ತ್ ಕಾನ್ಸ್ಟಿಟ್ಯುವೆನ್ಸಿಯ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಮ್ಮೊಂದಿಗೆ ಇರಲಿದ್ದಾರೆ. ಗೌರ್ಮೆಂಟ್ ಪರವಾಗಿ ಯಾವುದೇ ಥರದ ಸಹಕಾರಕ್ಕೆ ಅವರು ಪೂರ್ಣ ರೀತಿಯ ಒಪ್ಪಿಗೆಯನ್ನು ನೀಡಿದ್ದಾರೆ. ಹಾಗೆ
ನಮ್ಮ ಫಾರ್ಮರ್ ಮೇಯರ್ ಆಗಿರುವಂಥ ದೇರೆಬೈಲ್ ಸೌತ್ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಶಶಿಧರ್ ಹೆಗ್ಡೆ ಅವರು, ಹಾಗೆಯೇ ಲೋಕಲ್ ಕಾರ್ಪೊರೇಟರ್ ಆಗಿರುವ ರಂಜಿನಿ ಎಲ್ ಕೋಟ್ಯಾನ್ ಅವರು ನಮ್ಮೊಂದಿಗೆ ಇರಲಿದ್ದಾರೆ. ಆಶಾ ಚಾರಿಟೇಬಲ್ ಟ್ರಸ್ಟಿನ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರು ಪ್ರೋಗ್ರಾಮಲ್ಲಿ ಇರಲಿದ್ದಾರೆ. ಸೊ ಹಾಗೆಯೇ ನಮ್ಮ ಬ್ರ್ಯಾಂಡ್ ಅಂಬಾಸಡರ್ ಆಗಿರುವಂಥ ಕೈಲಾಶಿನ ಅರವಿಂದ್ ಬೋಳಾರ್ ಅವರು ನಮ್ಮೊಂದಿಗೆ ಇರಲಿದ್ದಾರೆ. ಹಾಗೂ ನಮ್ಮ ಸೌಜನ್ಯ ಹೆಗ್ಡೆ ಅವರು ನಮ್ಮ ಫೇಸ್ ಆಫ್ ನಿರ್ಮಾಣ್ ಹೋಮ್ಸ್ ಖ್ಯಾತಿ ಮತ್ತು ನಮ್ಮೊಂದಿಗೆ ಇರಲಿದ್ದಾರೆ. ಹಾಗೂ 1400 ಸ್ಕ್ವೇರ್ ಫೀಟ್ 3 BHK, 1950 3 BHK ಅವೈಲೇಬಲ್ ಇರಲಿಕ್ಕಿದೆ. ಹಾಗೂ ಡ್ಯೂಪ್ಲೆಕ್ಸ್ ಫ್ಲ್ಯಾಟ್ 2200 ಸ್ಕ್ವೇರ್ ಫೀಟಿನ ಡ್ಯೂಪ್ಲೆಕ್ಸ್ ಫ್ಲ್ಯಾಟ್ ಮತ್ತು 2770 ಸ್ಕ್ವೇರ್ ಫೀಟಿನ 4 BHK ಡ್ಯೂಪ್ಲೆಕ್ಸ್ ಫ್ಲ್ಯಾಟ್ ಅವೈಲೇಬಲ್ ಇರುತ್ತೆ ಈ ಪ್ರಾಜೆಕ್ಟಲ್ಲಿ. ಡ್ಯೂಪ್ಲೆಕ್ಸ್ ಫ್ಲ್ಯಾಟ್ 13th ಮತ್ತು 14th ಫ್ಲೋರ್, ಅದಕ್ಕೆ ಒಳ್ಳೆಯ ಒಂದು ವ್ಯೂ ಇರುತ್ತೆ ಆ ಫ್ಲ್ಯಾಟ್ಸ್ಗಳಲ್ಲಿ. ಮತ್ತು ಇದರಲ್ಲಿ ತುಂಬ ಇನ್ನೊಂದು ಎಡಿಷನಲ್ ಫೆಸಿಲಿಟಿಗಳು ಇರುತ್ತೆ. ಅಂದರೆ ಡ್ಯೂಪ್ಲೆಕ್ಸ್ ಫ್ಲ್ಯಾಟ್ ಮಾಡೋರು ಯೂಶಲಿ ಕಸ್ಟಮೈಸೇಬಲ್ ಅಂತ ಹೇಳಿ, ಅಂದರೆ ಅವರಿಗೆ ಹೇಗೆ ಬೇಕು ಹಾಗೆ ಅದನ್ನು ಚೇಂಜ್ ಮಾಡ್ಕೋಬೋದು. ಮನೆಯನ್ನು 3 BHK ಮಾಡುವಲ್ಲಿ 4 BHK ಅವರು ಕನ್ವರ್ಟ್ ಮಾಡಿಕೊಂಡು ಅವರಿಗೆ ಪ್ರೈವೇಟ್ ಪೂಲ್ ಆ ರೀತಿ ಏನು ಮಾಡೋದು ನಾವು ಕಸ್ಟಮೈಸೇಬಲ್ ಆಪ್ಷನ್ ಕೊಡ್ತಿದ್ದೇವೆ ಅದರಲ್ಲಿ. ಸೊ ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ಒಂದು ಉತ್ತಮ ಸ್ವಿಮ್ಮಿಂಗ್ ಪೂಲ್, ಯೂಶ್ವಲಿ ಸ್ವಿಮ್ಮಿಂಗ್ ಪೂಲ್ ಅಪಾರ್ಟ್ಮೆಂಟಲ್ಲಿ ಕೊಡುವಾಗ ಒಂದು ಎಲ್ಲಿ ಜಾಗ ಉಳಿತದೆ ಅಲ್ಲಿ ಮೂಲೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಈ ಪ್ರಾಜೆಕ್ಟಲ್ಲಿ ನಮಗೊಂದು ಒಳ್ಳೆಯ CV ಇರೋದ್ರಿಂದಾಗಿ ಸೊ ಅದನ್ನೊಂದು ಒಂದು ಅಸೆಟ್ ಅಂತಲೇ ಅದನ್ನು ಯೂಸ್ ಮಾಡುವ ಅಂತ ಹೇಳಿ ನಾವು ಸ್ವಿಮ್ಮಿಂಗ್ ಪೂಲನ್ನು ಟೆರೆಸಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಇದು ಪ್ರಾಪರ್ ಸೆಕ್ಯೂರಿಟಿ ಪ್ಲಾನಿಂಗ್ ಎಲ್ಲನೂ ಮಾಡಿ ಸ್ವಿಮ್ಮಿಂಗ್ ಪೂಲ್ ಒಂದು ಈ ಪ್ರಾಜೆಕ್ಟ್ ಅನ್ನು ತುಂಬಾ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಆಗ್ಲಿಕ್ಕಿದೆ. ಐತಾರಕಾಂಡೆ ಆಜ್ 15ಕ್ಕೆ ಭೂಮಿ ಪೂಜೆ 1 ಗಂಟೆಗೆ ಬ್ರೋಷರ್ ಬಿಡುಗಡೆ ಆಪಣೊಂದು ಸೆಂಚುರಿಯರ್ ಎಸ್ಟೇಟ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ದ ಆಡಳಿತ ನಿರ್ದೇಶಕರು ರವೀಂದ್ರ ಪೈ ಪಂಡಿರ ಭಾರ್ಗವಿ ಬಿಲ್ಡರ್ಸ್ ಬೊಕ್ಕ ಡೆವಲಪರ್ಸ್ ದ ಭಾಸ್ಕರ್ ಗಡಿಯಾರ್ಲ ಮಾಹಿತಿ ಕೊರಿಯರ ಲಕ್ಸುರಿ ಅಪಾರ್ಟ್ಮೆಂಟ್ಲು 3 ವರ್ಷಡು ಕಟ್ಟದು 2023 ಪೊರ್ತುಗೂ ಗಿರಾಕಿಲೆಗೆ ತಿಕ್ಕೊಂಡೊಂದು ಶ್ರೀವತ್ಸ ಕೊಜಪಾಡಿ ಪಂಡಿರ. ನಾವು ನಿರ್ಮಾಣ್ ಹೋಮ್ಸ್ ಜೊತೆ ಆ್ಯಂಡ್ ಭಾರ್ಗವಿ ಬಿಲ್ಡರ್ಸ್ ಜೊತೆ ಪ್ಲ್ಯಾನ್ ಮಾಡ್ತಿರೋ ಒಂದು ವಿಭಿನ್ನವಾದ ಒಂದು ವಿಶಿಷ್ಟ ಮತ್ತು ವಿಭಿನ್ನವಾದ ಒಂದು ಪ್ರಾಜೆಕ್ಟನ್ನು ಕೊಡಬೇಕು ಅಂತ ಹೇಳಿಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಓವರ್ ದ ಪೀರಿಯಡ್ ಆಫ್ ಈ ಕೊರೋನಾ ಬಂದ ನಂತರ ಒಂದು ವಿ ಹ್ಯಾಡ್ ಎ ಆಪರ್ಚುನಿಟಿ ಟು ಪ್ಲ್ಯಾನ್ ಅ ಗುಡ್ ಏನು ಹೇಳ್ತಾರೆ ಒಂದು improvised plan. So I'm proud to be associated with this project. ಈ ಒಂದು ಪ್ರಾಜೆಕ್ಟ್ 50 ಲಕ್ಷದಲ್ಲಿ ಕೊಡುವಂಥ ಒಂದು ದೊಡ್ಡ ಚಾಲೆಂಜ್ ನಮ್ಮ ಮುಂದಿದೆ. ಅದಕ್ಕಾಗಿ ನಾವು ತುಂಬ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ. ಈಗ ಗುಣಮಟ್ಟನ ಒಂದು ಹವಾ ಎಲ್ಲ ಮಂಗಳೂರಿನಲ್ಲಿ ಈಗ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸೊ ಮುಂದೆ ಇಂಥ 10 ಹಲವಾರು ಪ್ರಾಜೆಕ್ಟ್ಗಳನ್ನು ಮಾಡುವ ಯೋಜನೆಗಳನ್ನು ನಾವು ಹೊಂದಿದ್ದೇವೆ. ಇದನ್ನು ಈ ಪ್ರಾಜೆಕ್ಟನ್ನು ಕೂಡ ಕ್ಲಪ್ತ ಸಮಯದಲ್ಲಿ ನಿಮಗೆ ಗ್ರಾಹಕರಿಗೆ ನೀಡುವ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ಬೇಲೆದಕ್ಲೆನ ಗೊಬ್ಬುದ ಕೂಟೋಡು 80 ಮೀಟರ್ ಬಲಿಪುದ ಪಂತೋಡು ಕುಡ್ಲ ಕಾಸ್ಟ್ರಿಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿದ ಅಟೆಂಡರ್ ನವೀನ್ ಕುಮಾರ್ ಜೋಗಿ ಸುರುತ ಬಂಗಾರದ ಪದಕ ಗೆದ್ದಿದ್ದೇರ. ಅರೆನು ಬೀದರಡು ನಡಪೆರಪ್ಪುನ ರಾಜ್ಯ ಮಟ್ಟದ ಪಂತಗೂ ಅಜತದೇರ. ಕುಡ್ಲ ಕಾಸ್ಟ್ರೀಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಟೆಂಡರ್ ಆದೂಪುನ ನವೀನ್ ಕುಮಾರ್ ಜೋಗಿ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯ ಸರ್ಕಾರಿ ಬೇಲೆದಕ್ಲೆನ ಸಂಘ ಒಟ್ಟು ಸೇರಿಗೆಡು ನಡಪಾಯ್ನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ಬೇಲೆದಕ್ಲೆನ ಗೊಬ್ಬುದ ಕೂಟಡು 2021 ಸಾಲದ 50 ಅಜ್ಪ ವರ್ಷ ಪ್ರಾಯದ ವಿಭಾಗ 80 ಮೀಟರ್ ಬಲಿಪುದ ಪಂಥೊಡು ಸುರುತ ಬಂಗಾರದ ಪದಕ ಗೆದ್ದಿದರು. 100 ಮೀಟರ್ ಬಲಿಪುಡು ಬೊಳ್ಳೆದ ಪದಕ ಪಡೆದರು. ನವೀನ್ ಕುಮಾರ್ ಜೋಗಿ ಕೂಳೂರು ಮೇರೆಗೆ ಮಾರ್ಚ್ ತಿಂಗಳು ಬೀದರ್ಡು ನಡಪುನ ರಾಜ್ಯ ಮಟ್ಟದ ಪಂಥಗೂ ಅಜತ್ತಿದರು. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲೋ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ನಿಲೆಟು ಕುಡ್ಲದ ಶಾರದಾ ವಿದ್ಯಾಲಯಡು 24ನೇ ವರ್ಷದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಷ್ಟ್ರಬಾವುಟ ಏರಾದ ಚಾಲನೆ ಕೊರ್ನ ಮೇಯರ್ ದಿವಾಕರ್ ಪಾಂಡೇಶ್ವರ. ಬಂಗಾರಪದ್ದೆ ಕ್ಷೇತ್ರಡು ಮಲ್ಲ ಪುದರ್ಪಡೆಯಿನ ನವರತ್ನ ಜುವೆಲ್ಸ್ ಸಂಸ್ಥೆದ ನಿಲೆಟ್ ಕುಡ್ಲಡು ಮಾರಾಟ ಬೊಕ್ಕ ಪ್ರದರ್ಶನ ಮೇಳ ಉದಿಪನ.
ಭಾರ್ಗವಿ ಬಿಲ್ಡರ್ಸ್ ಬೊಕ್ಕ ನಿರ್ಮಾಣ್ ಹೋಮ್ಸ್ ಜೊತೆ ಸೇರಿಗೆಡು ಕುಡ್ಲಡು ಕೈಲಾಸ್ ವಸತಿ ಸಮುಚ್ಚಯ ಫೆಬ್ರವರಿ 14 ಕಟ್ವಣ ಕಟ್ಟರೆ ಭೂಮಿ ಪೂಜೆ ಗುರುದಕ್ಷಿಣೈ. ತುಳುನಾಡ ಭೂತಾರಾಧನೆ ಕೊಯ್ಕುಡೆ ಶ್ರೀ ಹರಿಪಾದೆ ಜಾರಂದಾಯ ದೈವಸ್ಥಾನದ ವರ್ಷಾದಿ ಜಾತ್ರೆಡು ಜಾರಂದಾಯ ಬೊಕ್ಕ ಬಂಟನೇಮ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಗೆಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಡು.